ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆಯ ಆರೋಪ ಕೇಳಿಬರುತ್ತಿದೆ. ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದವರನ್ನ ದೇಶದ್ರೋಹಿ ಪ್ರಕರಣದಲ್ಲಿ ದಾಖಲಿಸಿ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ. ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ abvp ಮಂಗಳೂರು ನಗರ ಕಾರ್ಯದರ್ಶಿ ಮಣಿಕಂಠ ಅವರು, ಸ್ಯಾಂಡಲ್ವುಡ್ನೊಂದಿಗೆ ನಂಟಿರುವ ಬೃಹತ್ ಡ್ರಗ್ಸ್ ಜಾಲವನ್ನ ಎನ್ಸಿಬಿ ಅಧಿಕಾರಿಗಳು ಭೇದಿಸಿರುವ ಬಗ್ಗೆ ಮತ್ತು ಡ್ರಗ್ಸ್ ಜಾಲದ ಹಿಂದೆ ಸಮಾಜದಲ್ಲಿರುವಂತಹ ಪ್ರತಿಷ್ಠಿತ ಪ್ರಭಾವಿ ಶ್ರೀಮಂತ ಕುಟುಂಬಗಳ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು, ರಾಜಕಾರಣಿಗಳ ಮಕ್ಕಳು ಇರುವ ಮಾಹಿತಿ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದೆ. ಸಮಾಜಕ್ಕೆ ಮಾದರಿ ಆಗಬೇಕಾಗಿದ್ದವರೆಲ್ಲ ಇಂತಹ ಚಟಗಳಿಗೆ ಅಂಟಿಕೊಂಡಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿ ಪರಿಷತ್ ಸತತವಾಗಿ ಈ ನಶಾಮುಕ್ತ ಭಾರತ ಆಗಬೇಕು, ನಮ್ಮ ದೇಶದ ಯುವ ಜನತೆ ಏನಿದ್ದಾರೆ ನಶೆಯ ಇದರಲ್ಲಿ ಹಾಳಾಗಬಾರ್ದು, ನಮ್ಮ ದೇಶವನ್ನು ಕಟ್ಟುವಂತಹ ಶಕ್ತಿ ಅವರಲ್ಲಿದೆ. ಏನು ಇವತ್ತಿಗೆ ಭಾರತ ಒಂದು ಸಶಕ್ತ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಕಾರಣ ಅಂದರೆ ನಮ್ಮ ಯುವ ಶಕ್ತಿ. ಆದರೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಈ ಡ್ರಗ್ ಪ್ಲಗ್ಲರ್ಗಳೇನಿದ್ದಾರೆ ಇವರಿಂದ ಡ್ರಗ್ ಮಾಫಿಯಾದ ಮೂಲಕ ಜಾಲಗಳನ್ನ ಮಾಡಿಕೊಂಡು ಕೋಡ್ ವರ್ಡ್ಗಳ ಮೂಲಕ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೊರ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳು ಡ್ರಗ್ ಸಪ್ಲೈಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕಾಲೇಜ್ನ ಕ್ಯಾಂಪಸ್ಸಲ್ಲಾಗಿರ್ಬೋದು ಬೇರೆ ಬೇರೆ ರೀತಿಯ ಕಾರ್ಯಗಳಲ್ಲಿ ಡ್ರಗ್ ಮಾಫಿಯಾ ಹರಡಿ ಯುವ ಜನತೆಯನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಈಗಾಗಲೇ ನಾವು ಮಂಗಳೂರು ಸಿಟಿ ಕಮಿಷನರನ್ನು ಮನವಿ ಮಾಡ್ಕೊಂಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲೇಜ್ ಪ್ರಾರಂಭ ಆಗೋದಿದೆ. ಕಾಲೇಜ್ ಪ್ರಾರಂಭ ಆದ ಸಂದರ್ಭದಲ್ಲಿ ಕಾಲೇಜ್ಗಳಿಗೆ ಈ ನಶೆಯ ಒಂದು ಏನು ಹವಾ ಇದೆ ಅದು ತಲುಪುವ ಸಾಧ್ಯತೆ ಇದೆ. ಅದನ್ನು ಕಡಿವಾಣ ಹಾಕೋದಕ್ಕೆ ಒಂದು ಅಭಿಯಾನವನ್ನು ಕೈಗೊಳ್ಳಬೇಕು. ಹಾಗೆಯೇ ಇದರ ಅಭಿಯಾನದ ಮೂಲಕ ನಶಾಮುಕ್ತ ಮಂಗಳೂರನ್ನು ಮಾಡಬೇಕು. ನಶಾಮುಕ್ತ ಮಂಗಳೂರಿನೊಂದಿಗೆ ಪ್ರಾರಂಭ ಆದಂಥದ್ದು ರಾಜ್ಯದಾದ್ಯಂತ ಏನೀಗ ಗೃಹ ಸಚಿವರು ಹೇಳಿದ್ದಾರೆ, ಸುಮಾರು 1700 ಜನನ ಈ ಡ್ರಗ್ಸ್ ಮಾಫಿಯಾದಲ್ಲಿ ಬಂಧಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಸದಸ್ಯರುಗಳು ಭಾಗವಹಿಸಿದ್ರು. ವಿದ್ಯಾರ್ಥಿ ಪರಿಷತ್ ದುಡುಕಿದರೆ ವಿಧಾನಸೌಧ ನಡುಗೋದು. ಬಲೋ ಭಾರತ್ ಮಾತಾ ಕೆ ಬಲೋ abvp ಕೆ. ಈ ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ, ನಮ್ಮ ಹೊಣೆ. ಈ ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ, ನಮ್ಮ ಹೊಣೆ. ಈ ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ, ನಮ್ಮ ಹೊಣೆ.